ಬನ್ಸ್ ಕತಾರ್ನ ನೂತನ ಆಡಳಿತ ಸಮಿತಿ ಅಡಿಯಲ್ಲಿ ಆಯೋಜಿಸಲಾದ ಮೆಗಾ ಕಲ್ಚರಲ್ ಶೋ 2024 ಕಾರ್ಯಕ್ರಮವು ಡಿಪಿಎಸ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪ್ರಸಿದ್ಧ ಗಾಯಕರಾದ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತಾವ್ರೋ ಮತ್ತು ಸರಿಗಮಪ ಖ್ಯಾತಿಯ ಸಾನ್ವಿ ಶೆಟ್ಟಿಯವರ ಲೈವ್ ಸಂಗೀತ ಕಾರ್ಯಕ್ರಮವು ಸುಂದರ ಸಂಚಿಯಲ್ಲಿ ಸಂಗೀತ ಲೋಕವನ್ನು ಸೃಷ್ಟಿಸಿತು. ಬನ್ಸ್ ಕತಾರ್ ಸದಸ್ಯರಿಂದ ಯಕ್ಷಗಾನ ನಾಟ್ಯ ವೈಭವ, ವಿಶೇಷವಾಗಿ ಬನ್ಸ್ ಕತಾರ್ನ ಸಣ್ಣ ಪುಟ್ಟ ತಂಡಗಳು ಚೆಲುವು ಮತ್ತು ವೃತ್ತಿಪರ ಸೊಬಗನ್ನ ಹೊರಹಾಕಿದ್ದವು. ಮೋಹನ್ ಎಡನೀರು ಮತ್ತು ಸಚಿನ್ ಎಡನೀರು ಅವರು ಬಹರಿನಿಂದ ಆಗಮಿಸಿ ಯಕ್ಷಗಾನ ತಂಡಕ್ಕೆ ವೇಷಭೂಷಣ ಮತ್ತು ಮೇಕಪ್ನೊಂದಿಗೆ ಸಹಾಯ ಮಾಡಿದ್ರು. ಬನ್ಸ್ ಕತಾರ್ನ ಸದಸ್ಯರು ಮತ್ತು ದೋಹಾ ಡ್ಯಾನ್ಸಿಂಗ್ ತಂಡವು ಉತ್ಸಾಹಭರಿತ ಸಿನಿ ನೃತ್ಯ ಪ್ರದರ್ಶನಗಳು ಮತ್ತು ಆಕರ್ಷಕವಾದ ಅರೆಶಾಸ್ತ್ರೀಯ ನೃತ್ಯದೊಂದಿಗೆ ಸಭೆಯನ್ನ ರಂಜಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಮತ್ತು ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ, ಗೌರವ ಅತಿಥಿಗಳಾದ ಸಿಐಡಿ ಖ್ಯಾತಿಯ ದಯಾ ಶೆಟ್ಟಿ, ಬನ್ಸ್ ಸಂಘ ಹುಬ್ಬಳ್ಳಿ ಧಾರವಾಡದ ಅಧ್ಯಕ್ಷರಾದ ನಟ ಸುಗಿ ಸುಧಾಕರ್ ಶೆಟ್ಟಿ, ಬನ್ಸ್ ಬಹರೇನ್ನ ಅಧ್ಯಕ್ಷರಾದ ನಿತಿನ್ ಶೆಟ್ಟಿ ಅವರನ್ನ ಭವ್ಯ ಮೆರವಣಿಗೆಯಲ್ಲಿ ಸ್ವಾಗತಿಸಲಾಯಿತು. ಮೆರವಣಿಗೆಯಲ್ಲಿ ಪೂರ್ಣಕುಂಭ ಸ್ವಾಗತ, ಕಲಶ ಹಿಡಿದ ಮಹಿಳೆಯರು, ಮಕ್ಕಳಿಂದ ಯಕ್ಷಗಾನ ವೇಷಭೂಷಣ, ಅಲಂಕೃತ ಛತ್ರಿ, ಚೆಂಡೆ ಮೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಸಾನ್ವಿ ಶೆಟ್ಟಿಯವರ ಪ್ರಾರ್ಥನಾ ಗೀತೆಯೊಂದಿಗೆ ಎಲ್ಲ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ನವೀನ್ ಶೆಟ್ಟಿ ಇರುವೆಲು ಸ್ವಾಗತ ಭಾಷಣದಲ್ಲಿ ಮೆಗಾ ಕಾರ್ಯಕ್ರಮವನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ರು. ಮುಖ್ಯ ಕಾರ್ಯಕ್ರಮವಾಗಿ 2023-25 ಅವಧಿಗೆ ನೂತನವಾಗಿ ಆಯ್ಕೆಯಾದ ಬನ್ಸ್ ಕತಾರ್ನ ಅಧ್ಯಕ್ಷರು ಹಾಗೂ ಆಡಳಿತ ಸಮಿತಿ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷ ನವೀನ್ ಶೆಟ್ಟಿ ಇರ್ವೈಲ್, ಉಪಾಧ್ಯಕ್ಷ ಸುಬೋಧ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಸುನಿಲ್ ಕುಮಾರ್ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಅಕ್ಷಿಣಿ ವಿಘ್ನೇಶ್ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ನವೀನ್ ಶೆಟ್ಟಿ ಮಡಂತ್ಯಾರ್, ಜಂಟಿ ಪ್ರಧಾನ ಕಾರ್ಯದರ್ಶಿ ಚಿದಾನಂದ್ ರೈ, ಪೂಜಾ ಆದರ್ಶ ಶೆಣವ, ಜಂಟಿ ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರೀತನ್ ರೈ, ವಿಶೇಷ ಅಗತ್ಯತೆಯ ಸಂಯೋಜಕರು ದಿನೇಶ್ ಶೆಟ್ಟಿ, ಲಾಜಿಸ್ಟಿಕ್ ಮತ್ತು ಯೂತ್ ಸಂಯೋಜಕರು ಮನೋಜ್ ಶೆಟ್ಟಿ, ಸದಸ್ಯತ್ವ ಮತ್ತು ಪರಿಸರ ಸಂಯೋಜಕರು ವಿಶಿಷ್ಟ ಶೈಲಿಯಲ್ಲಿ ವೃತ್ತಿಪರ ಸೊಬಗಿನೊಂದಿಗೆ ಸೇರ್ಪಡೆಗೊಂಡರು. ಮುಖ್ಯ ಅತಿಥಿಗಳಾದ ಕೆ ಪ್ರಕಾಶ್ ಶೆಟ್ಟಿಯವರನ್ನ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿ ಹಾಗೂ ಇತರ ಗಣ್ಯರೊಂದಿಗೆ ಸನ್ಮಾನಿಸಲಾಯಿತು. ಗೌರವ ಅತಿಥಿಗಳಾದ ದಯಾ ಶೆಟ್ಟಿ, ಸುಗಿ ಸುಧಾಕರ್ ಶೆಟ್ಟಿ ಮತ್ತು ಅತಿಥಿಗಳಾದ ನಿತಿನ್ ಶೆಟ್ಟಿ, ಉಪೇಂದ್ರ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದ ಪ್ರಾಯೋಜಕರಾದ ಡಾಕ್ಟರ್ ಎ ರವಿ ಶೆಟ್ಟಿ, ಬನ್ಸ್ ಕತಾರ್ನ ಸ್ಥಾಪಕಾಧ್ಯಕ್ಷರು ಮತ್ತು ಎಟಿಎಸ್ ಗ್ರೂಪ್ನ ಸ್ಥಾಪಕಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಅವರನ್ನ ಮುಖ್ಯ ಅತಿಥಿಗಳು ಮತ್ತು ಇತರ ಗಣ್ಯರೊಂದಿಗೆ ಸಮಾಜಕ್ಕೆ ಅವರ ನಿರಂತರ ಬೆಂಬಲ ಮತ್ತು ಕೊಡುಗೆಗಾಗಿ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ಐಸಿಬಿಇಯ ಉಪಾಧ್ಯಕ್ಷರಾದ ದೀಪಕ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಬನ್ಸ್ ಕತಾರ್ನ ಸಲಹಾ ಸಮಿತಿಯ ಚೇರ್ಮನ್ ಪದ್ಮಶ್ರೀ ಶೆಟ್ಟಿ, ಲ್ಯಾಂಡ್ ಟ್ರೇಡರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೆ ಶ್ರೀನಾಥ್ ಹೆಬ್ಬಾರ್, ಚಲನಚಿತ್ರ ನಿರ್ಮಾಪಕ ಮಾಧವ್ ನಾಯ್ಕ್, ಸಿದ್ಧಾರ್ಥ್ ಶೆಟ್ಟಿ, ಕೃಷ್ಣ ಅಡ್ಯಂತಾಯ ಮತ್ತು ವಿವಿಧ ಪ್ರಾಯೋಜಕರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು, ಕಾರ್ಯಕ್ರಮದ ತಂಡ ಮತ್ತು ತಂಡದ ನಾಯಕರು, ಸ್ವಯಂ ಸೇವಕರು, ತಾಂತ್ರಿಕ ತಂಡ, ನೃತ್ಯ ಸಂಯೋಜನೆ ತಂಡವನ್ನ ಹಾಗೂ ನಿರ್ದೇಶಕರನ್ನ ವೇದಿಕೆಗೆ ಆಹ್ವಾನಿಸಿ ಗೌರವಿಸಲಾಯಿತು. ದಯಾ ಶೆಟ್ಟಿ ಅಭಿನಯದ ಮತ್ತು ನಿರ್ಮಾಣದ ತುಳು ಚಲನಚಿತ್ರ ಯಾನ್ ಸೂಪರ್ ಸ್ಟಾರ್ನ ಟ್ರೇಲರ್ ಮತ್ತು ಸಿದ್ಧಾರ್ಥ್ ಶೆಟ್ಟಿ ಅಭಿನಯದ ತುಡರ್ ಚಿತ್ರದ ಹಾಡು ಪ್ರೇಕ್ಷಕರ ಹರ್ಷಚಿತ್ತ ಪ್ರತಿಕ್ರಿಯೆಯೊಂದಿಗೆ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಮೂಲದ ಅಸೋಸಿಯೇಷನ್ಗಳು ಮತ್ತು ಅಪೆಕ್ಸ್ ಬಾಡಿಗಳಾದ ಐಸಿಸಿ, ಐಎಸ್ಸಿ ಮತ್ತು ಐಸಿಬಿಇಗಳ ಎಲ್ಲ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳನ್ನ ಬನ್ಸ್ ಕತಾರ್ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಕಿ ಸೌಜನ್ಯ ಹೆಗ್ಡೆಯವರು ಸಮಯೋಚಿತ ನಿರೂಪಣೆ ಮತ್ತು ಹಾಸ್ಯಮಯ ಮಾತುಕತೆಯೊಂದಿಗೆ ಕಾರ್ಯಕ್ರಮದುದ್ದಕ್ಕೂ ಪ್ರೇಕ್ಷಕರನ್ನ ರಂಜಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಿರೂಪಿಸಿಕೊಟ್ಟರು. ಸಾಂಸ್ಕೃತಿಕ ಕಾರ್ಯದರ್ಶಿ ಅಕ್ಷಿಣಿ ಶೆಟ್ಟಿ ಸ್ವಾಗತಿಸಿದ್ರು. ಬನ್ಸ್ ಕತಾರ್ನ ಪ್ರಧಾನ ಕಾರ್ಯದರ್ಶಿ ಸುಕುಮಾರ್ ಶೆಟ್ಟಿ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್, ದೋಹಾ, ಕತಾರ್.